ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಫ್ರಾಂಕ್ಲಿನ್ ಮಾಡುವ ಆತ್ಮೀಯ ನಮನಗಳು. ಈ ನವೆಂಬರ್ 28ರಿಂದ ನಾವು ಆಗಮನ ಕಾಲವನ್ನು ಆರಂಭಿಸುತ್ತೇವೆ. ಆದ್ದರಿಂದ ಆಗಮನ ಕಾಲದ ಭಾನುವಾರದ ಸಿದ್ಧತೆಗಾಗಿ, ಆ ಆರಾಧನಾ ವಿಧಿಯಲ್ಲಿ ಯೋಗ್ಯವಾಗಿ ಭಾಗವಹಿಸುವುದಕ್ಕಾಗಿ ಈ ವಾಚನಗಳ ಧ್ಯಾನವನ್ನು ನಾನು ನಿಮಗೆ ನೀಡಲಿದ್ದೀನಿ ಮತ್ತು ಆಗಮನ ಕಾಲದ ಮಹತ್ವದ ಕುರಿತು ನಿಮಗೆ ಬೋಧಿಸಲಿದ್ದೀನಿ. ಆದ್ದರಿಂದ ನಾವೆಲ್ಲರೂ ಈ ಒಂದು ಧ್ಯಾನವನ್ನು ಆಲಿಸಿ ಭಾನುವಾರ ದಿನಗಳಲ್ಲಿ ಮತ್ತು ಕ್ರಿಸ್ತ ಜಯಂತಿಗೆ ನಮ್ಮನ್ನೇ ವಿಶೇಷವಾಗಿ ಸಿದ್ಧಪಡಿಸಿಕೊಳ್ಳೋಣ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ಆಲಿಸುವ ವಾಚನಗಳನ್ನು ಗ್ರಹಿಸುವಂತೆ ಆತ್ಮರ ಶಕ್ತಿಯಿಂದ, ಜ್ಞಾನದಿಂದ ನಮ್ಮನ್ನು ತುಂಬಿರಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿ ಈ ಸ್ವಾರ್ಥದ ಮೇಲೆ ಸೌಖ್ಯವನ್ನು ತರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಇಂದಿನ ಮೊದಲನೇ ವಾಚನ ಆಗಮನ ಕಾಲದ ಮೊದಲನೆಯ ಭಾನುವಾರದ ಮೊದಲನೆಯ ವಾಚನ ಯೆಶಾಯನ ಗ್ರಂಥದಿಂದ. ಅಧ್ಯಾಯ 2 ವಾಕ್ಯಗಳು 1ರಿಂದ 5. ಜುದೇಯ ಮತ್ತು ಜೆರುಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನು ಕಂಡ ದರ್ಶನದಲ್ಲಿ ಕೇಳಿ ಬಂದ ದೈವೋಕ್ತಿ. ಸರ್ವೇಶ್ವರನ ಶ್ರೀನಿವಾಸದ ಪರ್ವತವು ಅಂತಿಮ ಕಾಲದಂದು ಪ್ರತಿಷ್ಠೆಗೊಳ್ಳುವುದು. ಗುಡ್ಡ ಬೆಟ್ಟಗಳಿಗಿಂತ ಎತ್ತರವಾಗಿ ಬೆಳೆದು ಬರುವುದು. ಅದರತ್ತ ಸಕಲ ರಾಷ್ಟ್ರಗಳು ಜಲಧಾರೆಯಂತೆ ಹರಿದು ಬರುವು. ದೇಶ ವಿದೇಶಗಳವರು ಬಂದು ಹೇಳುವರು ಹೀಗೆ, ಬನ್ನಿ ಹೋಗೋಣ ಸರ್ವೇಶ್ವರ ಸ್ವಾಮಿಯ ಪರ್ವತಕ್ಕೆ, ಇಸ್ರಾಯೇಲರ ದೇವರ ಮಂದಿರಕ್ಕೆ. ಬೋಧಿಸುವನಾತ ನಮಗೆ ಆತನ ಮಾರ್ಗಗಳನ್ನು, ನಾವು ಹಿಡಿದು ನಡೆಯುವಂತೆ ಆತನ ಪಥವನ್ನು. ಹೊರಡುವುದು ಧರ್ಮಶಾಸ್ತ್ರ ಸಿಯೋನಿನಿಂದ, ಸ್ವಾಮಿಯ ದಿವ್ಯವಾಣಿ ಜೆರುಸಲೇಮಿನಿಂದ. ಬಗೆಹರಿಸುವನು ದೇಶ ದೇಶಗಳ ವ್ಯಾಜ್ಯವನ್ನು, ತೀರಿಸುವನು ರಾಷ್ಟ್ರ ರಾಷ್ಟ್ರಗಳ ನ್ಯಾಯವನ್ನು. ಹಾಕುವರವರು ಕುಲುಮೆಗೆ ತಮ್ಮ ಆಯುಧಗಳನ್ನು, ಮಾರ್ಪಡಿಸುವರು ಕತ್ತಿಗಳನ್ನು ನೇಗಿಲ ಗುಳಗಳನ್ನಾಗಿ, ಭರ್ಜಿಗಳನ್ನು ಕುಡುಗೋಲುಗಳನ್ನಾಗಿ. ಕತ್ತಿಯ ನೆತ್ತರು ಜನಾಂಗ ಜನಾಂಗದವರಿಗೆ, ಯುದ್ಧ ವಿದ್ಯೆಯ ಕಲಿಗೆ ಅಗತ್ಯವಿರದು ಅವರಿಗೆ. ಯಾಕೋಬ ಮನೆತನದವರೇ, ಬನ್ನಿ ಸ್ವಾಮಿಯ ಬೆಳಕಿನಲ್ಲಿ ನಡೆಯೋಣ. ಕೀರ್ತನೆ 122 ಶ್ಲೋಕ. ಪ್ರಭುವಿನ ಆಲಯಕ್ಕೆ ಬಾ ಹೋಗೋಣ ಎಂದಾಗ, ಆಯಿತನಿಗೆ ಆನಂದ ಜನರನ್ನ ಕರೆದಾಗ. ಪ್ರಭುವಿನ ಆಲಯಕ್ಕೆ ಬಾ ಹೋಗೋಣ ಎಂದಾಗ, ಆಯಿತನಿಗೆ ಆನಂದ ಜನರನ್ನ ಕರೆದಾಗ. ನಮ್ಮ ಕಾಲುಗಳು ಓ ಜೆರುಸಲೇಮೇ ತಲುಪಿವೆ ನಿನ್ನ ಪುರದ್ವಾರಗಳನ್ನೇ. ಪ್ರಭುವಿನ ಆಲಯಕ್ಕೆ ಬಾ ಹೋಗೋಣ ಎಂದಾಗ, ಆಯಿತನಿಗೆ ಆನಂದ ಜನರನ್ನ ಕರೆದಾಗ. ಕುಲಗಳು ಯಾತ್ರೆಯಾಗಿ ಬರುವು ಇಲ್ಲಿಗೆ, ಮಾಡುವರಿಲ್ಲಿಯೇ ಪ್ರಭುವಿನ ನಾಮ ಕೀರ್ತನೆ. ಪಾಲಿಪರೆಂದು ಇಸ್ರಾಯೇಲರಿಗೆ ವಿಧಿಸಿದಾಜ್ಞೆ, ಸ್ಥಾಪಿತವಾಗಿವೆ ಇಲ್ಲಿ ನ್ಯಾಯಪೀಠಗಳು, ದಾವೀದನ ಮನೆತನದವರ ಸಿಂಹಾಸನಗಳು. ಪ್ರಭುವಿನ ಆಲಯಕ್ಕೆ ಬಾ ಹೋಗೋಣ ಎಂದಾಗ, ಆಯಿತನಿಗೆ ಆನಂದ ಜನರನ್ನ ಕರೆದಾಗ. ಜೆರುಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ, ಜೆರುಸಲೇಮ್ ನಿನ್ನ ಅಭಿಮಾನಿಗಳಿಗೆ ಪ್ರವರ್ಧನೆ. ಶುಭವಿರಲಿ ನಿನ್ನೀ ಪೌಳಿ ಗೋಡೆಗಳೊಳಗೆ, ಸಂರಕ್ಷಣೆ ಇರಲಿ ನಿನ್ನ ಅರಮನೆಯೊಳಗೆ. ಪ್ರಭುವಿನ ಆಲಯಕ್ಕೆ ಬಾ ಹೋಗೋಣ ಎಂದಾಗ, ಆಯಿತನಿಗೆ ಆನಂದ ಜನರನ್ನ ಕರೆದಾಗ. ನನ್ನ ಬಂಧು ಬಳಗದವರ ನಿಮಿತ್ತ ನಿನಗೆ ಶುಭವಿರಲಿ ಎಂಬುದು ನನ್ನ ಮತ. ನಮ್ಮ ಸ್ವಾಮಿ ದೇವರ ಮಂದಿರದ ನಿಮಿತ್ತ ಹರಸುವೆ ನಿನ್ನ ಸುಕ್ಷೇಮವನ್ನು ಹಾರೈಸುತ್ತ. ಪ್ರಭುವಿನ ಆಲಯಕ್ಕೆ ಬಾ ಹೋಗೋಣ ಎಂದಾಗ, ಆಯಿತನಿಗೆ ಆನಂದ ಜನರನ್ನ ಕರೆದಾಗ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಇದೆಂತಹ ಕಾಲವೆಂದು ತಿಳಿದಿರುವ ನೀವು ಇದೆಲ್ಲವನ್ನು ಮಾಡಬೇಕು. ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವ ವೇಳೆಯು ಸಮೀಪಿಸಿತು. ನಾವು ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸಲು ಆರಂಭಿಸಿದಾಗ ಇದ್ದುದಕ್ಕಿಂತಲೂ ಈಗ ನಮ್ಮ ಉದ್ಧಾರವು ಸಮೀಪವಾಗಿದೆ. ഇരുಳು ಬಹುಮಟ್ಟಿಗೆ ಕಳೆಯಿತು, ಹಗಲು ಸಮೀಪಿಸಿತು. ಇನ್ನು ಅಂಧಕಾರಕ್ಕೆ ಅನುಗುಣವಾದ ದುಷ್ಕೃತ್ಯಗಳನ್ನು ತ್ಯಜಿಸಿ ಬಿಡೋಣ. ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತಣ ಕುಡಿತಗಳಲ್ಲಾಗಲಿ
ಕಾಮವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಾಗಲಿ ಕಲಹ ಮತ್ಸರಗಳಲ್ಲಾಗಲಿ ಕಾಲ ಕಳೆಯದೆ ಬೆಳಕಿನಲ್ಲಿ ಬಾಳುವವರಂತೆ ಸಭ್ಯರಾಗಿ ವರ್ತಿಸೋಣ. ದೇಹದ ದುರೀಚ್ಛೆಗಳಿಗೆ ಬಲಿಯಾಗದೆ ಕ್ರಿಸ್ತಂಬರರಾಗಿರಿ. ಘೋಷಣೆ ಅಲ್ಲೆಲುಯ ಅಲ್ಲೆಲುಯ. ತೋರಿಸೆಮಗೆ ಪ್ರಭು ಕರುಣೆಯನ್ನು, ಅನುಗ್ರಹಿಸೆಮಗೆ ರಕ್ಷಣೆಯನ್ನು. ಅಲ್ಲೆಲುಯ. ಸಂತ ಮತ್ತಾಯ ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 24 ವಾಕ್ಯಗಳು 37-44. ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನೋವನ ಕಾಲದಲ್ಲಿ ಆದಂತೆಯೇ ನರಪುತ್ರನು ಬರುವಾಗಲೂ ಆಗುವುದು. ಜಲಪ್ರಳಯಕ್ಕೆ ಹಿಂದಿನ ದಿನಗಳಲ್ಲಿ ನೋವನು ನಾವೇನು ಹತ್ತುವ ದಿನದವರೆಗೆ ಜನರು ತಿನ್ನುತ್ತಲೇ ಇದ್ದರು, ಕುಡಿಯುತ್ತಲೇ ಇದ್ದರು, ಮದುವೆ ಮಾಡಿಕೊಡುವುದರಲ್ಲೂ ನಿರತರಾಗಿದ್ದರು. ಜಲಪ್ರಳಯ ಬಂದೊಂದು ಅವನನ್ನು ಕೊಚ್ಚಿಕೊಂಡು ಹೋಗುವ ತನಕ ಅದರ ಅರಿವೇ ಅವರಿಗಿರಲಿಲ್ಲ. ನರಪುತ್ರನು ಆಗಮಿಸುವಾಗಲೂ ಹಾಗೆಯೇ ನಡೆಯುವುದು. ಆಗ ಹೊಲದಲ್ಲಿದ್ದ ಇಬ್ಬರಲ್ಲಿ ಒಬ್ಬನನ್ನು ತೆಗೆದುಕೊಂಡು ಹೋಗಲಾಗುವುದು, ಇನ್ನೊಬ್ಬನನ್ನು ಬಿಡಲಾಗುವುದು. ಒಂದೇ ಕಲ್ಲಿನಲ್ಲಿ ಬೀಸುತ್ತಾ ಇರುವ ಇಬ್ಬರು ಮಹಿಳೆಯರಲ್ಲಿ ಒಬ್ಬಳನ್ನು ತೆಗೆದುಕೊಂಡು ಹೋಗಲಾಗುವುದು, ಇನ್ನೊಬ್ಬಳನ್ನು ಬಿಡಲಾಗುವುದು. ನಿಮ್ಮ ಪ್ರಭು ಯಾವ ದಿನ ಬರುತ್ತಾನೆಂದು ನಿಮಗೆ ತಿಳಿಯದು, ಆದ್ದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಗಳಿಗೆ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಲು ಬಿಡನು ಅಲ್ಲವೇ? ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ, ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು. ಪ್ರಭುವಿನ ಶುಭ ಸಂದೇಶ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲ ಅಂದ್ರೆ ಅದ್ವೆಂಟ್, ಲತೀನ್ ಭಾಷೆಯಲ್ಲಿ ಕಮಿಂಗ್ ಅಂದ್ರೆ ಬರುವಿಕೆ ಅಥವಾ ಅರೈವಲ್, ಆಗಮನ ಎಂಬ ಅರ್ಥ ಬರುತ್ತೆ. ಈ ಕಾಲದಲ್ಲಿ ನಾವು ಆಲಿಸುವಂತ ಮಾತುಗಳು ಸಿದ್ಧರಾಗಿರಿ, ಎಚ್ಚರವಾಗಿರಿ, ಜಾಗರೂಕರಾಗಿರಿ. ಅಂದರೆ ನಾವು ಎರಡು ರೀತಿಯ ಸಿದ್ಧತೆಯನ್ನು ಇಲ್ಲಿ ಮಾಡುತ್ತೇವೆ. ಒಂದು ಕ್ರಿಸ್ತ ಜಯಂತಿಗೆ ಸಿದ್ಧತೆ, ಎರಡನೆಯದು ಯೇಸುವಿನ ಆಗಮನಕ್ಕೆ ಅಂದರೆ ಎರಡನೆಯ ಬರೋಣಕ್ಕೆ ಸಿದ್ಧತೆ. ಆದ್ದರಿಂದ ಈ ಕಾಲದಲ್ಲಿ ಎರಡು ಭಾಗಗಳನ್ನು ನಾವು ವಾಚನಗಳಲ್ಲೂ ನೋಡ್ತೀವಿ. ಮೊದಲನೇ ಭಾಗ ಮೊದಲ ಆಗಮನದ ಭಾನುವಾರದಿಂದ ಡಿಸೆಂಬರ್ 16ರ ತನಕ, ಎರಡನೇ ಭಾಗ ಡಿಸೆಂಬರ್ 17ರಿಂದ 24 ಹಬ್ಬದ ದಿನ ತನಕ. ಮೊದಲ ಭಾಗದಲ್ಲಿ ನಾವು ಯೇಸುವಿನ ಎರಡನೆಯ ಆಗಮನದ ಕುರಿತು ವಾಚನಗಳನ್ನು ಆಲಿಸಿ ಸಿದ್ಧತೆಯನ್ನು ಮಾಡಿ ನಾವು ಜೀವಿಸುತ್ತೇವೆ ಮತ್ತು ಧ್ಯಾನಿಸುತ್ತೇವೆ. ಎರಡನೇ ಭಾಗದಲ್ಲಿ ಯೇಸುವಿನ ಮೊದಲ ಬರೋಣದ ಘಟನೆಯನ್ನು ನಾವು ಸ್ಮರಿಸಿ ಧ್ಯಾನಿಸುತ್ತೇವೆ. ಅಂದರೆ ನಾವು ಯೇಸುವಿನ ಹತ್ತಿರಕ್ಕಾಗಿ ಈ ಒಂದು ಕ್ರಿಸ್ತ ಜಯಂತಿಯ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಅಂದರೆ ನಾವು ಇದರ ಮಹತ್ವವನ್ನು ಅರಿಯುವುದಾದರೆ, Advent has two-fold character, coming and arrival, ಆಗಮನ ಮತ್ತು ಬರುವಿಕೆ. It is the time of preparation for Christmas when the first coming of God's Son is recalled. ಯೇಸುವಿನ ಸಿದ್ಧತೆಗೆ, ಜನನೋತ್ಸವಕ್ಕೆ ಸಿದ್ಧತೆ ಮಾಡ್ತೀವಿ ಮತ್ತು ಆತನ ಮೊದಲನೇ ಆಗಮನದ ವಾಚನಗಳನ್ನು ಧ್ಯಾನಿಸ್ತೀವಿ. ಎರಡನೇದಾಗಿ, it is also a season when minds are directed by the memorial to Christ's second coming. ಯೇಸುವಿನ ಎರಡನೆಯ ಬರೋಣಕ್ಕೆ ನಮ್ಮನ್ನು ಸಿದ್ಧತೆ ನಾವು ಮಾಡಿಕೊಳ್ತೀವಿ. ಆದ್ದರಿಂದ ಇದೊಂದು ರಜಾ ಸಮಯವಲ್ಲ ಅಥವಾ ಮಜಾ ಸಮಯವಲ್ಲ, ಹತ್ತು ಕೂತ್ಕೊಳ್ಳುವ ಸಮಯವೂ ಅಲ್ಲ, ಪಾರ್ಟಿಗಳನ್ನು ಮಾಡುವ ಸಮಯವೂ ಅಲ್ಲ, ಶಾಪಿಂಗ್ ಮಾಡುವ ಸಮಯವೂ ಅಲ್ಲ. ಇದೊಂದು ಆನಂದಭರಿತವಾಗಿ ಯೇಸುವಿನ ಆಗಮನವನ್ನು ಮುಂದೆ ನೋಡುವ ಅಥವಾ ಆ ಆಗಮನಕ್ಕಾಗಿ ಸಿದ್ಧವಾಗುವ ಕಾಲವಾಗಿದೆ. ಅಂದರೆ ಇಟ್ ಈಸ್ ಎ ಜಾಯ್ಫುಲ್ ವೇಟಿಂಗ್ ಫಾರ್ ದ ಲಾರ್ಡ್. ಇಲ್ಲಿ ಕೆಲವು ಶಬ್ದಗಳನ್ನು ನಾವು ನೋಡ್ತೀವಿ ಈ ನಮ್ಮ ಆಗಮನ ಕಾಲದಲ್ಲಿ. ಮಹಾರಾನಾಥ ಅಂದರೆ ಪ್ರಭು ಯೇಸುವೆ ಬನ್ನಿ, ಅಥವಾ ಇಮ್ಯಾನ್ಯುಯಲ್, ದೇವರು ನಮ್ಮೊಂದಿಗಿದ್ದಾರೆ. ಮತ್ತೆ ಈ ಒಂದು ಆಗಮನ ಕಾಲದಲ್ಲಿ ನಮ್ಮ ಬಲಿಪೀಠದ ಮುಂದೆ ಒಂದು ರೀದ್ ಅಂತೀವಿ ನಾವು,
ಒಂದು 4 ಮೇಣದ ಬತ್ತಿಗಳನ್ನು ಇಡುವ ಒಂದು ವಾಡಿಕೆ ಇದೆ. ಅದರ ಕುರಿತು ಅದು ಏನು ಎಂಬುದಾಗಿ ನಾವು ಧ್ಯಾನಿಸೋಣ. ಮೊದಲನೇದಾಗಿ ನಾವು ನೋಡ್ತೀವಿ, ಮೊದಲ ಒಂದು ಮೇಣದ ಬತ್ತಿ ಪ್ರವಾದಿಯ ಮೇಣದ ಬತ್ತಿ, ಪ್ರಾಫಿಟ್ಸ್ ಕ್ಯಾಂಡಲ್. ಪ್ರಾಫಿಟ್ಸ್ ಕ್ಯಾಂಡಲ್ ಸಿಂಬಲೈಸಸ್ ಹೋಪ್. ಪ್ರವಾದಿಯ ಮೇಣಬತ್ತಿ ಸಂಕೇತ ಭರವಸೆ. ಅಲ್ಲಿ ನೇರಳೆ ಬಣ್ಣದ ಒಂದು ಮೇಣದ ಬತ್ತಿ ನೋಡ್ತೀವಿ. ಎರಡನೇ ಭಾನುವಾರ ಬೆತ್ಲೆಹೇಮ್ ಕ್ಯಾಂಡಲ್. ಬೆತ್ಲೆಹೇಮ್ ಮೇಣದ ಬತ್ತಿ ಅಂದ್ರೆ ಇದರ ಸಂಕೇತ ವಿಶ್ವಾಸ. ಬೆತ್ಲೆಹೇಮ್ ಕ್ಯಾಂಡಲ್ ಸಿಂಬಲೈಸಸ್ ಫೇತ್. ಜೋಸೆಫ ಮತ್ತು ಮರಿಯಳ ಪಯಣ ಬೆತ್ಲೆಹೇಮಿಗೆ ವಿಶ್ವಾಸಭರಿತ ಪಯಣ. ಮೂರನೇದಾಗಿ ನಾವು ಗುಲಾಬಿ ಕಲರ್ ನಾವು ನೋಡ್ತೀವಿ, ಶೆಪರ್ಡ್ಸ್ ಕ್ಯಾಂಡಲ್ ಅಂದ್ರೆ ಒಂಥರ ಗುಲಾಬಿಯ ಬಣ್ಣ. ಕುರುಬರ ಮೇಣದ ಬತ್ತಿ ಅಂದ್ರೆ ಆನಂದದ ಭಾನುವಾರ ಅಂತೀವಿ ನಾವು, ಜಾಯ್. ಶೆಪರ್ಡ್ಸ್ ಕ್ಯಾಂಡಲ್ ಸಿಂಬಲೈಸಸ್ ಜಾಯ್. ಆದ್ದರಿಂದ ಯೇಸುವಿನ ಬರೋಣದ ಆನಂದ ಹೇಗೆ ಆ ಕುರುಬರಿಗೆ ಸಿಕ್ತೋ ನಮಗೂ ಕೂಡ ದೇವರು ಕೊಡ್ತಾರೆ. ನಾಲ್ಕನೆಯ ಮೇಣದ ಬತ್ತಿ ನೇರಳೆ ಕಲರ್ ಇರುತ್ತೆ, ಏಂಜಲ್ಸ್ ಕ್ಯಾಂಡಲ್ ಅಂತೀವಿ, ದೇವದೂತರ ಮೇಣದ ಬತ್ತಿ. ಇದರ ಸಂಕೇತ ಶಾಂತಿ. ಮಧ್ಯದಲ್ಲಿ ಇನ್ನೊಂದು 5ನೇ ಮೇಣದ ಬತ್ತಿ ಇರುತ್ತೆ, ಅದು ಕ್ರೈಸ್ಟ್ ಕ್ಯಾಂಡಲ್ ಅಂದ್ರೆ ಯೇಸು ಕ್ರಿಸ್ತರ ಮೇಣದ ಬತ್ತಿ. ಯೇಸು ಈ ಜಗದ ಜ್ಯೋತಿಯಾಗಿದ್ದಾರೆ. ಅದನ್ನು ಕ್ರಿಸ್ಮಸ್ ದಿನ ನಾವು ಬೆಳಗುತ್ತೇವೆ, ಜಗಜ್ಯೋತಿ ಯೇಸು. ಆದ್ಮೇಲೆ ನಮ್ಮ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಈ ಒಂದು ಆಗಮನ ಕಾಲದ ಮಹತ್ವವನ್ನು ಈ ರೀತಿಯಾಗಿ ಹೇಳ್ತಾರೆ, ದೇವರ ನಿಕಟ ಸಾಮೀಪ್ಯತೆ ಮತ್ತು ನಮ್ಮ ಜಾಗರೂಕತೆ. ಇಟ್ ಈಸ್ ಅಡ್ವೆಂಟ್ ಅಂದ್ರೆ, ಆಗಮನ ಕಾಲ ಅಂದ್ರೆ ಗಾಡ್ಸ್ ಕ್ಲೋಸ್ನೆಸ್ ಅಂಡ್ ಗಾಡ್ಸ್ ಅವರ್ ವಾಚ್ಫುಲ್ನೆಸ್. ದೇವರ ಸಾಮೀಪ್ಯತೆ ಮತ್ತು ನಮ್ಮ ಜಾಗರೂಕತೆ, ಇದು ಎರಡೂ ಇಲ್ಲಿದೆ. ಎರಡನೇದು, ಇದೊಂದು ಸಿದ್ಧತೆಯ ಹಾಗೂ ಎಚ್ಚರದಿಂದ ಕಾಯುವ ಕಾಲ. ಸಿದ್ಧತೆಯ ಕಾಲ ಪ್ರಿಪರೇಷನ್ ಮತ್ತು ಕಾಯುವ, ಜಾಗರೂಕರಾಗಿ ಕಾಯುವ, ವೇಟಿಂಗ್. ಇಟ್ ಇಸ್ ದ ಟೈಮ್ ಫಾರ್ ಪ್ರಿಪರೇಷನ್ ಅಂಡ್ ವಾಚ್ಫುಲ್ ವೇಟಿಂಗ್. ಮೂರನೇದು, ಇದು ಅಳುತ್ತಾ ಕುಳಿತುಕೊಳ್ಳುವ ಕಾಲವಲ್ಲ. ಇಟ್ಸ್ ನಾಟ್ ಎ ಟೈಮ್ ಆಫ್ ಕ್ರೈಮ್. ಅಳುತ್ತಾ ಕೂತ್ಕೊಳ್ಳುವ ಕಾಲವಲ್ಲ, ಬದಲಾಗಿ ಆನಂದ ಭರಿತ ಭರವಸೆಯ ಕಾಲ. ನಮ್ಗೆ ಗೊತ್ತು, ಯೇಸು ಸ್ವಾಮಿ ಬಂದಿದ್ದಾರೆ, ಈ ಲೋಕದಲ್ಲಿ ಇದ್ದಾರೆ. ಆ ಆನಂದ ಭರಿತ ಭರವಸೆ, ಆತ ಮತ್ತೊಮ್ಮೆ ನಮಗಾಗಿ ಬರುವರು. ಆ ಆನಂದ ನಮ್ಮಲ್ಲಿ ಮಿಗಿಲಾದ ಆನಂದವನ್ನು ಅವರು ಕೊಡ್ತಾ ಇದ್ದಾರೆ. ಆ ಆನಂದ ತುಂಬಿ ತುಳುಕುವ ಆನಂದ ಅಂತೇಳಿ ಬೈಬಲ್ ಶ್ರೀಗ್ರಂಥ ನಮಗೆ ಹೇಳುತ್ತೆ. ನಾಲ್ಕನೇದಾಗಿ ಆತನ ಆಗಮನಕ್ಕಾಗಿ ಕಾಯುವ ಕಾಲ, ಜಾಯ್ಫುಲ್ ವೇಟಿಂಗ್, ಆನಂದಭರಿತವಾಗಿ ಕಾಯುವ ಕಾಲ. 5ನೇದಾಗಿ ಮೌನತೆಯಿಂದ ಧ್ಯಾನಿಸುವ ಕಾಲ. ಯಾವುದು? ಸಂರಕ್ಷಣೆಯ ರಹಸ್ಯಗಳನ್ನು ನಾವು ಧ್ಯಾನಿಸುತ್ತೇವೆ. ವಿವಿಧ ಪ್ರವಾದನೆಗಳಿಂದ ವಾಚನಗಳನ್ನು ಆಲಿಸುತ್ತೇವೆ ಮತ್ತು ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುತ್ತೇವೆ ಈ ಕ್ರಿಸ್ತ ಜಯಂತಿಗಾಗಿ, ಕ್ರಿಸ್ತರ ಆಗಮನಕ್ಕಾಗಿ. ಮತ್ತಾಯ 3:15, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ಮಾರ್ಕ 1:4, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವರು. ಮಾರ್ಕ 1:15, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ, ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ. ಅದನ್ನೇ ಪ್ರೇಷಿತರ ಕಾರ್ಯಕಲಾಪಗಳು 2:38, ಯೋಹಾನ 5:14, ಜ್ಞಾನೋಕ್ತಿ 28:13, ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23, ಯೆರೆಮೀಯ 17:9 ನಾವು ಓದ್ತೀವಿ. ಅಂದರೆ ನಾವು ಪಾಪಗಳನ್ನು ವರ್ಜಿಸಿ, ಅದನ್ನೇ ಇವತ್ತಿನ 2ನೇ ವಾಚನದಲ್ಲಿ ನಾವು ಆಲಿಸಿದೆವು. 2ನೇ ವಾಚನದಲ್ಲಿ, 1ನೇ ವಾಚನದಲ್ಲಿ ಕೊನೆಯ ವಾಕ್ಯ ನಾವು ನೋಡ್ತೀವಿ, ಯಾಕೋಬ ಮನೆತನದವರೇ ಬನ್ನಿ, ಸ್ವಾಮಿಯ ಬೆಳಕಿನಲ್ಲಿ ನಡೆಯೋಣ. ಯೆಶಾಯ ಪ್ರವಾದಿ, ಏಕೆಂದ್ರೆ ಅವರು ಹೇಳ್ತಾರೆ ನೋಡಿ, ಸರ್ವೇಶ್ವರ ಸ್ವಾಮಿಯು ಸಕಲ ರಾಷ್ಟ್ರಗಳನ್ನು ಶಾಶ್ವತ ಶಾಂತಿಯ ದೈವಿ ರಾಜ್ಯದಲ್ಲಿ ಒಂದುಗೂಡಿಸುವರು. ನಮ್ಮ ಶಾಶ್ವತ ಶಾಂತಿ, ನಾವು ಈ ಲೋಕದಲ್ಲಿ ಇರುವುದು ಟು ಪ್ರಿಪೇರ್ ಫಾರ್ ಅವರ್ ಇಟರ್ನಲ್ ಲೈಫ್, ನಿತ್ಯ ಜೀವಕ್ಕೆ ಸಿದ್ಧತೆ. ಆ ನಿತ್ಯ ಜೀವದಲ್ಲಿ ಶಾಶ್ವತ ಶಾಂತಿ ಇದೆ, ಸಮಾಧಾನ ಇದೆ. ಅದಕ್ಕೆ ಪ್ರವಾದಿ ಯೆಶಾಯ ಮೂಲಕ ದೇವರು ಹೇಳ್ತಾ ಇದ್ದಾರೆ, ಜುದೇಯ ಮತ್ತು ಜೆರುಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನು ಕಂಡ ದರ್ಶನದಲ್ಲಿ ಕೇಳಿ ಬಂದ ದೈವೋಕ್ತಿ.
ಸರ್ವೇಶ್ವರನ ಶ್ರೀನಿವಾಸದ ಪರ್ವತವು ಅಂತಿಮ ಕಾಲದೊಂದು ಪ್ರತಿಷ್ಠೆಗೊಳ್ಳುವುದು. ಗುಡ್ಡ ಬೆಟ್ಟಗಳಿಗಿಂತ ಎತ್ತರವಾಗಿ ಬೆಳೆದು ಬರುವುದು. ಅದರತ್ತ ಸಕಲ ರಾಷ್ಟ್ರಗಳು ಜಲಧಾರೆಯಂತೆ ಹರಿದು ಬರುವು. ನೋಡಿ, ಎಲ್ಲರೂ ಸರ್ವೇಶ್ವರ ಸ್ವಾಮಿ ಹತ್ರ ಬರ್ಲಿಕ್ಕಿದೆ. ದೇಶ ವಿದೇಶಗಳವರು ಬಂದು ಹೇಳುವರು ಹೀಗೆ, ಬನ್ನಿ ಹೋಗೋಣ ಸರ್ವೇಶ್ವರ ಸ್ವಾಮಿಯ ಪರ್ವತಕ್ಕೆ, ಇಸ್ರಾಯೇಲರ ದೇವರ ಮಂದಿರಕ್ಕೆ. ಬೋಧಿಸುವನಾತ ನಮಗೆ ಆತನ ಮಾರ್ಗಗಳನ್ನು, ನಾವು ಹಿಡಿದು ನಡೆಯುವಂತೆ ಆತನ ಪಥವನ್ನು. ಆತ ನಮಗೆ ಆತನ ಮಾರ್ಗವನ್ನು ಬೋಧಿಸುವನು. ಇವತ್ತು ಈ ಪ್ರವಾದಿಗಳ ಮೂಲಕ, ಈ ವಾಚನಗಳನ್ನು ಧ್ಯಾನಿಸುವುದರ ಮೂಲಕ, ಈ ರಹಸ್ಯಗಳನ್ನು ಗ್ರಹಿಸುವುದರ ಮೂಲಕ ಆತನ ಹಾದಿಯಲ್ಲಿ ನಾವು ಜೀವಿಸುವಂತೆ ನಮಗೆ ಕರೆ ನೀಡುತ್ತಾರೆ. ಹೊರಡುವುದು ಧರ್ಮಶಾಸ್ತ್ರ ಸಿಯೋನಿನಿಂದ, ಸ್ವಾಮಿಯ ದಿವ್ಯವಾಣಿ ಜೆರುಸಲೇಮಿನಿಂದ. ಬಗೆಹರಿಸುವನು ದೇಶ ವಿದೇಶಗಳ ವ್ಯಾಜ್ಯವನ್ನು, ತೀರಿಸುವನು ರಾಷ್ಟ್ರ ರಾಷ್ಟ್ರಗಳ ನ್ಯಾಯವನ್ನು. ನಮ್ಮ ದೇವರು ರಾಜನಾಗಿ ಬರುವ, ಅರಸನಾಗಿ ಬರುವ, ನ್ಯಾಯ ತೀರಿಸಲು ಬರುವ, ಬಿಡುಗಡೆ ಕೊಡಲು ಬರುವ. ಅವ್ರೇನ್ ಮಾಡೋರು? ಅವರು ನ್ಯಾಯ ನೀತಿ ತೀರಿಸಿದ ಮೇಲೆ ಇವರು ಹಾಕುವರು ತಮ್ಮ ಆಯುಧಗಳನ್ನು ಕುಲುಮೆಗೆ. ನೇಗಿಲಗುಳಗಳನ್ನಾಗಿ ಮಾರ್ಪಡಿಸುವರು ಕತ್ತಿಗಳನ್ನು, ಕುಡುಗೋಲುಗಳನ್ನಾಗಿ ಬರ್ಚಿಗಳನ್ನು. ಕತ್ತಿಯ ನೆತ್ತರು ಜನಾಂಗದ ಎದುರಿಗೆ. ಯುದ್ಧ ವಿದ್ಯೆಯ ಕಲಿಕೆ ಅಗತ್ಯವಿರಲು ಅವರಿಗೆ, ಏಕೆಂದರೆ ಯಾಕೋಬ ಮನೆತನದವರೇ ಬನ್ನಿ ಸ್ವಾಮಿಯ ಬೆಳಕಿನಲ್ಲಿ ನಡೆಯೋಣ. ಅಂದರೆ ಏನು ಅರ್ಥ? ದೇವರ ಬೆಳಕು ಒಂದು ಸರಿ ಸಿಕ್ಕಿದ ಮೇಲೆ, ದೈವಾನುಭವ ಆದ್ಮೇಲೆ ನಾವು ಹೀಗೆ ಈ ಲೌಕಿಕ ರೀತಿಯಲ್ಲಿ ಜೀವಿಸೋದು ಮತ್ತೆ ವಾಪಸ್ ಹಿಂತಿರುಗುವುದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಜೊತೆಗೆ ನಾವು ಮುಂದೆ ಹೋಗ್ತೀವಿ. ಯೇಸುವಿನ ಬೆಳಕಲ್ಲಿ ನಾವು ಜೀವಿಸ್ತೀವಿ. ಇಂದಿನ ಕೀರ್ತನೆಯಲ್ಲಿ ಆಲಿಸಿದ್ವಿ 122ನೇ ಕೀರ್ತನೆ. ಪ್ರಭುವಿನ ಆಲಯಕ್ಕೆ ಬಾ ಹೋಗೋಣ ಎಂದಾಗ ಆಯ್ತೆನಗೆ ಆನಂದ, ಜನರನ್ನ ಕರೆದಾಗ. ಹೌದು, ಪ್ರಭುವಿನ ಆಲಯಕ್ಕೆ ಬಾ ಹೋಗೋಣ ಎಂದಾಗ ಆಯ್ತೆನಗೆ ಆನಂದ, ಜನರನ್ನ ಕರೆದಾಗ. ನಮ್ಮ ಕಾಲುಗಳು ಜೆರುಸಲೇಮೆ ತಲುಪುವೆ ನಿನ್ನ ಪುರದ್ವಾರಗಳನ್ನೇ. ನಿನ್ನನ್ನು ಬಿಟ್ಟು ನಾವು ಅಗಲುವುದಿಲ್ಲ, ನಿನ್ನನ್ನು ಬಿಟ್ಟು ನಾವು ದೂರ ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ನೀವು ನಮ್ಮ ದೇವರು, ನೀವು ನಮ್ಮ ಸೃಷ್ಟಿಕರ್ತರು, ನೀವು ನಮ್ಮನ್ನು ಮುನ್ನಡೆಸುವರು. ನಿಮ್ಮ ಜ್ಯೋತಿಯಲ್ಲಿ ನಮಗೆ ಬೆಳಕಿದೆ. ಅದಕ್ಕಾಗಿ ಅಂತ ಹೇಳಿದ ಕುಲಗಳು ಯಾತ್ರೆಯಾಗಿ ಬರುವು ಇಲ್ಲಿಗೆ, ಮಾಡುವರಿಲ್ಲಿಯೇ ಪ್ರಭುವಿನ ನಾಮಕೀರ್ತನೆ. ಪಾಲಿಪರಿಂತು ಇಸ್ರಾಯೇಲಿಗೆ ವಿಧಿಸಿದಾಜ್ಞೆ, ಸ್ಥಾಪಿತವಾಗಿವೆ ಎಲ್ಲಿ ನ್ಯಾಯಪೀಠಗಳು, ದಾವಿದನ ಮನೆತನದವರ ಸಿಂಹಾಸನಗಳು. ಅಂದ್ರೆ ಎಲ್ಲರೂ ಸ್ವಾಮಿ ಹತ್ರ ಬರುವರು, ಎಲ್ಲರನ್ನೂ ದೇವರು ತಮ್ಮ ಕಡೆಗೆ ಕರೆಯುವರು. ಆ ಸ್ವಾಮಿಯ ಬಳಿ ನಮಗೆ ನ್ಯಾಯ ನೀತಿ ಸಿಗುವುದು ಮತ್ತು ನಮಗೆ ನಮ್ಮ ಸಂರಕ್ಷಣೆ ದೊರಕುವುದು. ಜೆರುಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ, ಜೆರುಸಲೇಮ್ ನಿನ್ನ ಅಭಿಮಾನಿಗಳಿಗೆ ಪ್ರವರ್ಧನೆ. ಶುಭವಿರಲಿ ನಿನ್ನ ಪೌಳಿ ಗೋಡೆಗಳೊಳಗೆ, ಸಂರಕ್ಷಣೆ ಇರಲಿ ನಿನ್ನ ಅರಮನೆಯೊಳಗೆ. ನೋಡಿ, ಸುಖವಿರಲಿ, ಸಂರಕ್ಷಣೆವಿರಲಿ, ಶುಭವಿರಲಿ. ಅಂದ್ರೆ ದೇವರೊಟ್ಟಿಗೆ ಜೀವಿಸುವಾಗ ಇವೆಲ್ಲವೂ ನಮಗೆ ಆಶೀರ್ವಾದವಾಗಿ ಸಿಗುತ್ತವೆ. ನನ್ನ ಬಂಧು ಬಳಗದವರ ನಿಮಿತ್ತ ನಿನಗೆ ಶುಭವಿರಲಿ ಎಂಬುದು ನನ್ನ ಮತ. ನಮ್ಮ ಸ್ವಾಮಿ ದೇವರ ಮಂದಿರದ ನಿಮಿತ್ತ ಅರಸ್ವಿನ ಸುಕ್ಷೇಮವನ್ನು ಹಾರೈಸುತ್ತ. ಆತ್ಮೀಯ ಸಹೋದರ ಸಹೋದರಿಯರೇ, ಅದಕ್ಕೆ ಪ್ರಭುವಿನ ಆಲಯ, ಪ್ರಭುವಿನೊಡನೆ ಬಾಳುವುದು ಎಷ್ಟು ಚಂದ. ಪ್ರಭುವಿನ ಆ ವಾಕ್ಯಗಳನ್ನು ಆಲಿಸಿ ಪಾಲಿಸಿ ಧ್ಯಾನಿಸುವುದು ಎಷ್ಟೊಂದು ಹಿತಕರ. ಪ್ರಭುವಿನ ಜೊತೆಗೆ ಬಾಳುವುದು ಎಷ್ಟೊಂದು ರಮಣೀಯವಾದುದು. ಅದರ ಇಂದಿನ 2ನೇ ವಾಚನ ನಮಗೆ ಸಂತ ಪೌಲರು ಹೇಳ್ತಾರೆ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ, ಈಗ ಈ ಉದ್ಧಾರವು ಸಮೀಪವಾಗಿದೆ. ಯಾರ ಉದ್ಧಾರ? ನಮ್ಮ ಉದ್ಧಾರ. ನಾನು ಹೇಳಿದೆ, ನಮ್ಮ ಪಯಣ ನಿತ್ಯ ಜೀವದೆಡೆಗೆ. ನಮಗೆ ಎಲ್ಲಾ ಕೇಡುಗಳಿಂದ ಬಿಡುಗಡೆ ಬೇಕು, ಸ್ವಾಮಿಯ ಆಶೀರ್ವಾದ ಬೇಕು. ಈ ಆಗಮನ ಕಾಲದಲ್ಲಿ ನಾವು ಧ್ಯಾನಿಸುವ ವಾಚನಗಳು ಆತನ ಬರೋಣಕ್ಕಾಗಿ ನಮ್ಮನ್ನೇ ಸಿದ್ಧಪಡಿಸುವುದು, ನಮ್ಮ ಹೃದಯವೆಂಬ ಗೋದಲಿಯನ್ನು ಸಿದ್ಧಪಡಿಸುವುದು. ಅದಕ್ಕಾಗಿ ಹೊರಗಿನ ಬಾಹ್ಯ ಅಲಂಕಾರಗಳು ಮಹತ್ವ ಪಡೆಯಬಾರದು. ಹೆಚ್ಚಿನ ಅಂಶ ನಾವೇನು ಹೇಳ್ತೀವಿ, ಕ್ರಿಸ್ಮಸ್ ಅಂದ್ರೆ ಈ ತಿಂಡಿಗಳು, ಅಥವಾ ನಾವು ಯೋಚನೆ ಮಾಡುವುದು ಅನೇಕ ಬಾರಿ ನಮ್ಮ ವಸ್ತುಗಳು ಅಥವಾ ಬಟ್ಟೆಗಳು, ಅದಲ್ಲ. ಅಥವಾ ಕೆಂಪು ಕೆಂಪು ದೊಡ್ಡ ನಕ್ಷತ್ರ, ಈ ಡೆಕೋರೇಷನ್, ಅದಲ್ಲ. ಆಗಮನ ಕಾಲದ ಸಿದ್ಧತೆ, ಕ್ರಿಸ್ತನಿಗೆ ನಮ್ಮ ಹೃದಯದಲ್ಲಿ ನಾವು ಕೊಡುವ ಸಿದ್ಧತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ಸಂತ ಪೌಲರು ಹೇಳ್ತಾರೆ, ಇದೆಂತಹ ಕಾಲವೆಂದು ತಿಳಿದಿರುವ ನೀವು ಇದೆಲ್ಲವನ್ನು ಮಾಡಬೇಕು. ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವ ವೇಳೆಯು ಸಮೀಪಿಸಿತು. ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವ ವೇಳೆಯು ಸಮೀಪಿಸಿತು.
ನಾವು ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸಲು ಆರಂಭಿಸಿದಾಗ ಇದ್ದುದಕ್ಕಿಂತಲೂ ಈಗ ನಮ್ಮ ಉದ್ಧಾರವು ಸಮೀಪವಾಗಿದೆ. ನೋಡಿ, ಆತ ಹೇಳ್ತಾನೆ ರೋಮನ್ನರಿಗೆ, ನಾವು ಕ್ರಿಸ್ತ ಯೇಸುವನ್ನು ವಿಶ್ವಾಸಿಸಲು ಆರಂಭಿಸಿದಾಗ ಇದ್ದುದಕ್ಕಿಂತಲೂ ಈಗ ನಮ್ಮ ಉದ್ಧಾರವು ಸಮೀಪವಾಗಿದೆ. ನಮಗೆ ಕ್ರಿಸ್ತಾನುಭವವಾಗಿದೆ. ಕ್ರಿಸ್ತ ನಮ್ಮನ್ನು ಪ್ರೀತಿಸ್ತಾರೆ. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪಿಸಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪಿಸಿತು. ಇನ್ನು ಅಂಧಕಾರಕ್ಕೆ ಅನುಗುಣವಾದ ದುಷ್ಕೃತ್ಯಗಳನ್ನು ತ್ಯಜಿಸಿ ಬಿಡೋಣ, ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಷ್ಕೃತ್ಯಗಳು ಒಂದರ್ಥದಲ್ಲಿ ನಮ್ಮೆಲ್ಲ ಪಾಪಗಳನ್ನು ನಾವು ಬಿಟ್ಟು ಬಿಡಬೇಕು ಮತ್ತು ನಾವು ಬೆಳಕಿಗೆ ಅನುಗುಣವಾದ ಪವಿತ್ರ ಆತ್ಮದತ್ತವಾದ ಸತ್ಫಲಗಳಲ್ಲಿ ಜೀವಿಸಬೇಕು. ದೈಹಿಕ ವ್ಯಾಮೋಹಗಳಿಂದ ದೂರವಿರಬೇಕು. ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಯಾವುದು? ನಾವು ಜೀವನವನ್ನು ನಿರರ್ಥಕಗೊಳಿಸಬಾರದು. ದುಂದೌತಣಗಳಲ್ಲಿ, ಕುಡಿತಗಳಲ್ಲಾಗಲಿ, ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಾಗಲಿ, ಕಲಹ ಮತ್ಸರಗಳಲ್ಲಾಗಿ ಕಾಲ ಕಳೆಯದೆ ಬೆಳಕಿನಲ್ಲಿ ಬಾಳುವವರಂತೆ ಸಭ್ಯರಾಗಿ ವರ್ತಿಸೋಣ. ಅಂದ್ರೆ ಪರಿಶುದ್ಧತೆ ಇಲ್ಲಿ ಬಹಳ ಮುಖ್ಯ. ನಮ್ಮ ಪರಿಶುದ್ಧತೆಯೆಡೆಗೆ ನಾವು ಗಮನ ಕೊಡಲೇಬೇಕು. ಅದರಿಂದ ನಾವು ನಿರ್ಲಜ್ಜ ಕೃತ್ಯಗಳಿಂದ ಹೊರಗಡೆ ಬರಬೇಕು. ಕ್ರಿಸ್ತ ಜಯಂತಿಗೆ ನಮ್ಮ ಹೃದಯವೆಂಬ ಒಂದು ಈ ಗೋದಲಿಯನ್ನು ಸಿದ್ಧ ಮಾಡಬೇಕು. ಹೊರಗಿನ ಗೋದಲಿ ಸೆಕೆಂಡ್ರಿ. ಈ ಗೋದಲಿಯಲ್ಲಿ ಸ್ವಾಮಿ ಹುಟ್ಟಿ ಬರಬೇಕಾದ್ರೆ ನಾವು ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಬೇಕು. ದುಂದೌತಣ ಕುಡಿತಗಳಲ್ಲ, ಕಾಮವಿಲಾಸ ನಿರ್ಲಜ್ಜ ಕೃತ್ಯಗಳನ್ನು, ಕಲಹ ಮತ್ಸರಗಳನ್ನು ನಾವು ವರ್ಜಿಸಬೇಕು, ತ್ಯಜಿಸಬೇಕು. ಉಪವಾಸ ಪ್ರಾರ್ಥನೆಗಿಂತ ಇದು ಶ್ರೇಷ್ಠವಾದುದು. ಅದರಿಂದ ನಮಗೆ ಉಪವಾಸ ಪ್ರಾರ್ಥನೆ ನಿಗ್ರಹದ ಶಕ್ತಿ ಕೊಟ್ರೆ, ಯೇಸುವಿನ ಬೆಳಕು ಜ್ಞಾನ ದೇವರ ವಾಕ್ಯ ನಮಗೆ ಪರಿಶುದ್ಧತೆಯೆಡೆಗೆ ಸಭ್ಯರಾಗಿ ವರ್ತಿಸಲು ಕರೆ ನೀಡುತ್ತೆ ಮತ್ತು ಸಹಾಯ ಮಾಡುತ್ತೆ. ದೇಹದ ದುರಿಚ್ಛೆಗಳಿಗೆ ಬಲಿಯಾಗದೆ ಕ್ರಿಸ್ತಂಬರರಾಗಿರಿ, ಅಂದ್ರೆ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಹೌದು ಆತ್ಮೀಯರೇ, ಎಷ್ಟು ಸುಂದರವಾಗಿ ಸಂತ ಪೌಲರು ಹೇಳ್ತಾ ಇದ್ದಾರೆ. ಕ್ರಿಸ್ತನನ್ನು ಧರಿಸಿಕೊಳ್ಳುವುದಂದ್ರೆ ಕ್ರಿಸ್ತ ನಮ್ಮ ಒಳಗಡೆ ಬಂದಾಗ, ಕ್ರಿಸ್ತನ ಅನುಭವ ಆದಾಗ ಉಳಿದದು ಎಲ್ಲವೂ ಕ್ಷುಲ್ಲಕವಾಗಿ ಬಿಡುತ್ತೆ. ಉಳಿದವು ಎಲ್ಲವೂ ನಮ್ಮಿಂದ ದೂರವಾಗುತ್ತೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಧ್ಯಾನಿಸಿದೆವು, ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು. ನಿರೀಕ್ಷಿಸದ ಗಳಿಗೆಯಲ್ಲಿ ನರಪುತ್ರನು ಬರುವನು. ಆದ್ದರಿಂದ ನೀವು ಏನ್ ಮಾಡಬೇಕು? ನೀವು ಸಿದ್ಧರಾಗಿರಿ, ನೀವು ಸಿದ್ಧರಾಗಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ನೋಡ್ತೀವಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆ ಎನ್ನುತ್ತಾರೆ, ನೋವನ ಕಾಲದಲ್ಲಿ ಆದಂತೆಯೇ ನರಪುತ್ರನು ಬರುವಾಗಲೂ ಆಗುವುದು. ಜಲಪ್ರಳಯಕ್ಕೆ ಹಿಂದಿನ ದಿನಗಳಲ್ಲಿ ನೋವನ್ನು ನಾವೇನು ಹತ್ತುವ ದಿನದವರೆಗೆ ಜನರು ತಿನ್ನುತ್ತಲೇ ಇದ್ದರು, ಕುಡಿಯುತ್ತಲೇ ಇದ್ದರು, ಮದುವೆ ಮಾಡಿಕೊಳ್ಳುವುದರಲ್ಲೂ ಇದ್ದರು, ಮಾಡಿಕೊಡುವುದರಲ್ಲೂ ನಿರತರಾಗಿದ್ದರು. ಜಲಪ್ರಳಯ ಬಂದು ಅವರನ್ನು ಕೊಚ್ಚಿಕೊಂಡು ಹೋಗುವ ತನಕ ಅದರ ಅರಿವೇ ಅವರಿಗಿರಲಿಲ್ಲ. ನೋಡಿ, ಇವತ್ತು ಅರಿವು ಮುಖ್ಯ. ದ ಸೈನ್ಸ್ ಆಫ್ ದ ಟೈಮ್ ಅಂದ್ರೆ ಈ ಯುಗದ ಕೆಲವು ಸಂಕೇತಗಳನ್ನು ನಾವು ಓದಲು, ಅಂದ್ರೆ ಇದು ಯಾಕೆ ಆಗ್ತದೆ, ಇರಬಹುದು ಸುನಾಮಿ, ಅಥವಾ ಇರಬಹುದು ಭೂಕಂಪ, ಇರಬಹುದು ಕೆಲವು ನೈಸರ್ಗಿಕವಾದ ವಿಕೋಪಗಳು ಉಂಟಾಗುವುದನ್ನು ನಾವು ಯಾಕೆ ನಾವು ಅದನ್ನು ಧ್ಯಾನಿಸಬೇಕು, ನಮ್ಮ ಜೀವನ ಬದಲಾಯಿಸಬೇಕು, ದೇವರ ಮಾರ್ಗದಲ್ಲಿ ನಾವು ಜೀವಿಸಬೇಕು. ಅದಕ್ಕಾಗಿ ಜನರೇನ್ ಮಾಡಿದ್ರು, ನೋಹ ಒಂದು ದೊಡ್ಡ ನಾವೇ ಕಟ್ಟಿದ, ನೆಗಾಡಿದ್ರು, ತಮಾಷೆ ಮಾಡಿದ್ರು. ಅವನು ಹೇಳಿದ್ದ, ಅವರಿಗೆ ದೇವರು ಕೂಡ ಹೇಳಿದ್ರು, ಆದ್ರೆ ಅವರು ಅದನ್ನು ಅರ್ಥೈಸಲಿಲ್ಲ, ಗ್ರಹಿಸಲಿಲ್ಲ, ಅರಿವೇ ಇರಲಿಲ್ಲ. ನಾವು ಅರಿವು ಇಲ್ಲದವರಾಗಿ ಬಾಳಬಾರದು, ಅರಿವು ಇದ್ದವರಾಗಿ ಬಾಳಬೇಕು. ನಮ್ಮ ಅರಿವು ಸತ್ಯವಾದ ಅರಿವಾಗಿರಬೇಕು ಮತ್ತು ಯೇಸು ಎಂಬ ಅಡಿಪಾಯದ ಮೇಲೆ ಕಟ್ಟಿದ ಆಗಿರಬೇಕು. ಆದ್ದರಿಂದ ನರಪುತ್ರನು ಆಗಮಿಸುವಾಗಲೂ ಹಾಗೆಯೇ ನಡೆಯುವುದು. ಆಗ ಹೊಲದಲ್ಲಿದ್ದ ಇಬ್ಬರಲ್ಲಿ ಒಬ್ಬನನ್ನು ತೆಗೆದುಕೊಂಡು ಹೋಗಲಾಗುವುದು, ಇನ್ನೊಬ್ಬನನ್ನು ಬಿಡಲಾಗುವುದು. ಒಂದೇ ಕಲ್ಲಿನಲ್ಲಿ ಬೀಸುತ್ತಾ ಇರುವ ಇಬ್ಬರು ಮಹಿಳೆಯರಲ್ಲಿ ಒಬ್ಬಳನ್ನು ತೆಗೆದುಕೊಂಡು ಹೋಗಲಾಗುವುದು, ಇನ್ನೊಬ್ಬಳನ್ನು ಬಿಡಲಾಗುವುದು. ನಿಮ್ಮ ಪ್ರಭು ಯಾವ ದಿನ ಬರುತ್ತಾನೆಂದು ನಿಮಗೆ ತಿಳಿಯದು, ಆದ್ದರಿಂದ ಎಚ್ಚರವಾಗಿರಿ. ಯೇಸುವಿನ ಬರೋಣ ಯಾವಾಗ ಆಗುತ್ತೆ ನಮ್ಗೆ ಗೊತ್ತಿಲ್ಲ, ಆದ್ರೆ ನಾವು ಎಚ್ಚರವಾಗಿರಬೇಕು. ವಿಶ್ವಾಸಭರಿತವಾದ ಜೀವನ ಜೀವಿಸಬೇಕು. ಪ್ರಾರ್ಥನಾಭರಿತ ಜೀವನದಲ್ಲಿ ನಮ್ಮ ಜೀವನವನ್ನು ನಾವು ಕಟ್ಟಬೇಕು. ಕಳ್ಳನು ಬರುವ ಗಳಿಗೆ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆ ಕನ್ನ ಹಾಕಲು ಬಿಡನು ಅಲ್ಲವೇ? ಹೌದು, ಯಾರು ಕನ್ನ ಹಾಕಲು ಬಿಡ್ತಾನೆ ಎಚ್ಚರವಾಗಿದ್ರೆ? ನಾವು ಕೂಡ ಕಳ್ಳ ಅಂದ್ರೆ ಈ ಸೈತಾನನ್ನು ಒಳಗಡೆ ಬಿಡಬಾರ್ದು. ನಮ್ಮ ಜೀವನದಲ್ಲಿ ಈ ದುಶ್ಚಟ ದುರ್ಗುಣಗಳನ್ನು ಒಳಗಡೆ ಬಿಡಬಾರ್ದು.
ಇದನ್ನು ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ, ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು. ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು. ಹೌದು ಆತ್ಮೀಯರೇ, ಯೇಸುವಿನ ಬರೋಣ ಹಾಗೇನೆ. ಇವತ್ತು ನಾವು ಆಲಿಸಿದೆವು ಈ ಆಗಮನ ಕಾಲದ ಮಹತ್ವ ಏನಂತೇಳಿ. ಆಗಮನ ಕಾಲದಲ್ಲಿ ವಿಶೇಷವಾಗಿ ದೇವರು ನಮಗೆ ಕರೆ ನೀಡ್ತಾ ಇದ್ದಾರೆ, ಆತನ ಕೃಪೆಯಲ್ಲಿ ಜೀವಿಸಲು ಮತ್ತು ನಮ್ಮ ಜೀವನವನ್ನು ಸರಿದೂಗಿಸಲು. ಕೇವಲ ಬಾಹ್ಯ ಆಡಂಬರಗಳಿಗೆ ಮಾತ್ರ ಒತ್ತು ಮಹತ್ವ ಕೊಡದೆ ಆಂತರಿಕ ಜೀವನಕ್ಕೂ ದೇವರ ವಾಕ್ಯಕ್ಕೂ ಮಹತ್ವ ಕೊಟ್ಟು ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಬೇಕು. ಆವಾಗ ಈ ನಮ್ಮ ಆಗಮನ ಕಾಲಕ್ಕೆ ಒಂದು ಅರ್ಥ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಪ್ರಭುವಿಗೆ ಸಮರ್ಪಿಸೋಣ. ಇಂದಿನಿಂದ ಈ ಆಗಮನ ಕಾಲಕ್ಕೆ ಕ್ರಿಸ್ತ ಜಯಂತಿಗೆ ಸಿದ್ಧತೆ ಮಾಡುವಾಗ ಆ ಕ್ರಿಸ್ತರು ನಮ್ಮ ಹೃದಯದಲ್ಲಿ ಹುಟ್ಟಲಿ, ನಮ್ಮಲ್ಲಿರುವ ಬೇನೆಗಳನ್ನು ದೂರ ಮಾಡಿ ನಮ್ಮನ್ನು ಅಭಿಷೇಕಿಸಲಿ, ನಮ್ಮನ್ನು ತಮ್ಮ ಕರುಣೆಯ ಹಸ್ತದಲ್ಲಿ, ಕೃಪೆಯ ಹಸ್ತದಲ್ಲಿ ಅಭಿಷೇಕಿಸಲಿ. ನಾವೆಲ್ಲರೂ ಪ್ರಾರ್ಥಿಸೋಣ, ಸ್ತುತಿಗಳ ಮಧ್ಯೆ ವಾಸಿಸೋಣ, ಸ್ತುತಿಗೆ ಪಾತ್ರದ ಸ್ತುತಿಯಲ್ಲಿ ಜೀವಿಸೋನಾದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಬ್ರಹಾಮನ ದೇವ, ಈಸಾಕನ ದೇವ, ಯಾಕೋಬನ ದೇವ, ನಮ್ಮ ಪೂರ್ವಜರ ದೇವರು ನೀವಾಗಿದ್ದೀರಿ. ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನೀವು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ನಿಮ್ಮ ಏಕೈಕ ಕುವರನನ್ನೇ ಈ ಲೋಕಕ್ಕೆ ಕಳುಹಿಸಿದ್ದೀರಿ. ಆ ಕುವರರು ನಮಗೆ ರಕ್ಷಣೆಯನ್ನು, ಬಿಡುಗಡೆಯನ್ನು ಪಾಪದಿಂದ ತಂದಿದ್ದರು. ಹೌದು ತಂದೆ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ. ಇದು ಎಷ್ಟೋ ಮಂದಿ ದೈಹಿಕ, ಮಾನಸಿಕ, ಆತ್ಮಿಕ ಆರೋಗ್ಯಕ್ಕಾಗಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಅವರ ತಲೆಮುಡಿಯಿಂದ ಪಾದದವರೆಗಿರುವ ಒಂದೊಂದು ಅಂಗಾಂಗಗಳನ್ನು ಪ್ರಭುವೆ ಅಭಿಷೇಕಿಸು, ಆಶೀರ್ವದಿಸು, ಎಲ್ಲ ಕೇಡುಗಳಿಂದ ಅವರನ್ನು ರಕ್ಷಿಸು. ಯೇಸುವೆ, ನಿನ್ನ ನಾಮದ ಮಹತ್ವವನ್ನು ಅವರಿಗೆ ತೋರ್ಪಡಿಸು. ಇವತ್ತು ವಿಶೇಷವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಆಗಮನ ಕಾಲದ ಮೊದಲನೆಯ ಭಾನುವಾರದಲ್ಲಿ ನಾವು ಭರವಸೆಯನ್ನು ಕಳೆದುಕೊಂಡು ಇದ್ದವರು, ಸೆರೆಮನೆಯಲ್ಲಿ, ಆಸ್ಪತ್ರೆಯಲ್ಲಿ, ಜೀವನ ಮರಣದ ಮಧ್ಯೆ ಹೋರಾಡ್ತಿರುವವರು, ಮರಣಾಂತಿಕ ಕಾಯ್ದೆಗೆ ಒಳಗಾದವರು, ಭರವಸೆ ಕಳ್ಕೊಳ್ಬೇಡಿ. ಯೇಸುವಿನಲ್ಲಿ ಪ್ರಾರ್ಥಿಸಿ. ಯೇಸು ನುಡಿದರು, ನನ್ನಲ್ಲೂ ಪ್ರಾರ್ಥಿಸಿ, ಪಿತನಲ್ಲೂ ಪ್ರಾರ್ಥಿಸುವರು. ಹೌದು, ಇವತ್ತು ಯೇಸುವಿನಲ್ಲಿ ನಾವು ಪ್ರಾರ್ಥಿಸುವಾಗ ಅದ್ಭುತಗಳನ್ನು ನಾವು ನೋಡ್ತೀವಿ. ನಮ್ಮ ಜೀವನ ಆಶೀರ್ವಾದಗೊಳ್ಳಲಿ. ಮಾತ್ರವಲ್ಲ, ಕೇಡುಗಳು, ರೋಗಗಳು, ಬಾಧೆಗಳು, ಪೀಡೆ ಪಿಶಾಚಿಗಳ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ them Lord, anoint them Lord, heal them Lord, bless them Lord, deliver them Lord. 38 ವರ್ಷ ಕುರಿ ಬಾಗಿನ ಬಳಿ ಮುಟ್ಟಿದ ಯೇಸು, ಸತ್ತ ಲಾಸರಿಗೆ ಜೀವ ಕೊಟ್ಟ ಯೇಸು, ಕುರುಡರಿಗೆ ದೃಷ್ಟಿದಾನ ಮಾಡಿದ ಯೇಸು, ಕುಂಟರನ್ನು ನಡೆಸುವ ಶಕ್ತಿ ಕೊಟ್ಟ ಯೇಸು, ಪಾರ್ಶ್ವ ರೋಗಗಳನ್ನು ಸೌಖ್ಯಪಡಿಸಿದ ಯೇಸು, ಯಾಯಿರನ ಮಗಳಿಗೆ ಜೀವದಾನ, ರಕ್ತಸ್ರಾವ ಸ್ತ್ರೀ ಮುಟ್ಟುವಾಗ ಸೌಖ್ಯ ಕೊಟ್ಟ ಯೇಸು ನಿಮಗೆಲ್ಲರಿಗೂ ಸೌಖ್ಯ ಕೊಡಲಿ. ಹಾಗೂ ನೀವು ಮಾಡುವ ಕ್ರಿಸ್ತ ಜಯಂತಿಯ ಸಿದ್ಧತೆ, ಯೇಸುವಿನ ಬರೋಣದ ಸಿದ್ಧತೆ ಎಲ್ಲವೂ ಆಶೀರ್ವಾದಗೊಳ್ಳಲಿ. ನಿಮ್ಮ ಸಮುದಾಯಗಳು ಅಭಿಷೇಕಗೊಂಡು ನಿಮ್ಮ ಧರ್ಮ ಕೇಂದ್ರಗಳು ಪವಿತ್ರಾತ್ಮ ಭರಿತರಾಗಿ ದೇವರನ್ನು ಆರಾಧಿಸುವಂತಾಗಲಿ. ಎಲ್ಲ ತರದ ಕೇಡುಗಳು, ರೋಗ ರುಜಿನಗಳು, ಅಂಧಕಾರ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ them Lord, anoint them Lord, heal them Lord. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಪ್ರಾರ್ಥಿಸಿರಿ. ಈ ಸ್ವಾರ್ಥೆಯನ್ನು ಆದಷ್ಟು ಜನರಿಗೆ ನೀವು ಮುಂದೆ ಮಾಡಿರಿ. ಅವರೂ ಕೂಡ ಭಾನುವಾರದ ಬಲಿಪೂಜೆಗೆ ಯೋಗ್ಯ ರೀತಿಯಲ್ಲಿ ಸಿದ್ಧತೆ ಮಾಡಿ ಬರುವಂತಾಗಲಿ. ಪ್ರಭುವಿನ ಕರುಣೆ ಅಪಾರವಾದುದು, ನಿಮ್ಮೆಲ್ಲರನ್ನು ಅದು ರಕ್ಷಿಸುತ್ತದೆ. ಆಮೇನ್.